ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೆ ವಂದನೆಗಳು. ನಾನು ಸೂರಜ್ ಮಂಗಳೂರು. ಸದ್ಯ ನಾನು ಮಂಗಳೂರಿನ ಭಾರತ್ ಸಿನಿಮಾಸ್ನಲ್ಲಿದ್ದೇನೆ. ಕಾಂತಾರ ಅನ್ನೋ ಒಂದು ಸಿನಿಮಾ ಚಿತ್ರರಂಗದಲ್ಲಿ ಒಂದು ದೊಡ್ಡ ಅಲೆಯನ್ನು ಎಬ್ಬಿಸಿದೆ. ಮಂಗಳೂರಿನ ಪ್ರತಿಯೊಂದು ಚಿತ್ರಮಂದಿರದಲ್ಲಿ ಕೂಡ ಪ್ರತಿಯೊಂದು ಶೋಗಳು ಕೂಡ ಹೌಸ್ಫುಲ್ ಆಗ್ತಾ ಇದೆ. ಸದ್ಯ ನಾನು ಇವತ್ತು 10ನೇ ದಿನ ಮಂಗಳೂರಿನ ಭಾರತ್ ಸಿನಿಮಾಸ್ನಲ್ಲಿ ಇವಾಗ ಸದ್ಯ ಇದ್ದೇನೆ. ಇವತ್ತು ಇಲ್ಲಿ 15 ಶೋಗಳಿತ್ತು, ಅದರಲ್ಲಿ 15 ಶೋ ಕೂಡ ಇಲ್ಲಿ ಹೌಸ್ಫುಲ್ ಆಗಿದೆ. ಸದ್ಯ ನಾನು ಇವಾಗ ಸಂಜೆಯ ಶೋ ಬಿಡುವಂಥ ಸಮಯ. ಸಿನಿಮಾ ನೋಡಿದ ವೀಕ್ಷಕರು ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಸೂಪರ್. ಏನು ಇಷ್ಟ ಆಯಿತು ನಿಮಗೆ? ಲಾಸ್ಟ್ ಒಂದು 20 ನಿಮಿಷದ್ದು ಅದು ಒಂದು ಭಾರಿ ನ್ಯಾಚುರಲ್ ಆಗಿತ್ತು. ಬೆಳಿಗ್ಗೆ ಭೂತದ್ದು ಸೂಪರ್ ಆಗಿ ಹೌದು. ಹೊರ್ತು ಸರಿ ನಮ್ಮ ಕನ್ನಡದಲ್ಲಿ ತುಳು. ಹೇಗಿದೆ ಮೇಡಮ್? ಚೆನ್ನಾಗಿದೆ ಸರ್. ಏನು ಇಷ್ಟ ಆಯಿತು ಸಿನಿಮಾ? ಎಲ್ಲನೂ ಚೆನ್ನಾಗಿದೆ. ದೇವರದ್ದು ಒಂದು ಒಳ್ಳೆ ರೀತಿಯಾಗಿ ಮಾಡಿದ್ದೀರಾ, ಚೆನ್ನಾಗಿದೆ ಸರ್. ಸೇಮ್ ಸೂಪರ್ ಹೆಡ್ಡೆತ್ ಸೂಪರ್. ಅವು ಪರವನ್ನ ಇಜ್ಜಿ ತಮ್ಮ ತುಳುನಾಡ್ದದ ಪನ್ನೀರ್ ರಿಜ್ಜಿ ಅಲ್ಲ ಅದು ಸೂಪರ್ 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 ಒಳ್ಳೆದಿತ್ತು. ಇಟ್ ವಾಸ್ ಗುಡ್. ಇಟ್ ವಾಸ್ ಆಸಮ್. ಇಟ್ ವಾಸ್ ವೆರಿ ಗುಡ್. ಏನು ಫೀಲಿಂಗ್ ಇತ್ತು ವಿಚ್ ವಿ ಆರ್ ನಾಟ್ ಬಿಲೀವಿಂಗ್, ಬಟ್ ಇಟ್ ಮೇಡ್ ಅಸ್ ಟು ಬಿಲೀವ್ ದಟ್ ಸಮಥಿಂಗ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ದೇರ್, ಯಾ ವಿಚ್ ವಿಲ್ ಹೆಲ್ಪ್ ಅಸ್ ರಿಯಲಿ ಇನ್ ಫ್ಯೂಚರ್. ವಿ ಹ್ಯಾವ್ ಟು ಟ್ರಸ್ಟ್ ದ್ಯಾಟ್. ಒಳ್ಳೆಯದು. ಹೇಗಿತ್ತು ಸಿನಿಮಾ? ತುಂಬ ಚೆನ್ನಾಗಿತ್ತು. ಹೇಗಿತ್ತು ಸರ್? ಒಳ್ಳೆಯದು. ಹೇಗಿತ್ತು? ಚೆನ್ನಾಗಿತ್ತು. ಸೂಪರ್. ಚೆನ್ನಾಗಿ ಹೇಗಿತ್ತು ಸಿನಿಮಾ? ಒಳ್ಳೆದಿತ್ತು. ಓಕೆ, ಚೆನ್ನಾಗಿತ್ತು. ಸೂಪರ್ ಸೂಪರ್. ನೈಸ್ ಮೂವಿ. ಹೀರೋ ಆ್ಯಕ್ಟಿಂಗ್ ಸೂಪರ್. ಎಡ್ಡೆ ಪಿಕ್ಚರ್, ನೈಸ್ ಪಿಕ್ಚರ್. ತೋಪುನಂಚಿನ ಪೂರ ಉಂಡು, ಪೂರ ಅಂದಂದು ಒಂಚೂರು ಬಿಡ್ತಾರೆ ಗೊತ್ತು. ಎಡ್ಡೆ ಪಿಕ್ಚರ್ ಫಸ್ಟ್ ಟಾಪ್ 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 ಕನ್ನಡಿಗನ ಮೂವಿ ಬೇರೆ ಬಂದು ತುಳು ತಟ್ಟ ಫಸ್ಟ್ ಕ್ಲಾಸ್ ಆಗ್ತದೆ. ಓಕೆ ಎಸ್ ಏಸಲ್ಲ ತುಣಲ್ಲ ಬೋರ ನಾರ್ತ್ ಸೂಪರ್ ಉಂಡು. ಪಣರ ಹೊರಡೇಜಿ ಅಂಚುಂಡು ಸೂಪರ್ ಆಗಿದೆ. ಸೂಪರ್ ಆಗಿ ಬರಲಾಗಿದ್ದು ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಬೆಸ್ಟ್ ಬೆಸ್ಟ್. ಒಳ್ಳೆಯದು ಒಳ್ಳೆಯದು, ತುಂಬ ಒಳ್ಳೆಯದು. ಒಳ್ಳೆಯದು. ಓಕೆ, ನೈಸ್ ಮೂವಿ. ಹೇಗಿತ್ತು? ಸೂಪರ್ ಮೂವಿ ಸರ್. ಏನು ಇಷ್ಟ ಆಯಿತು ಸರ್? ಸರ್ ಎಲ್ಲ ಡೈರೆಕ್ಷನ್ ಎಲ್ಲ ಸ್ಟೋರಿ ಸೂಪರ್ ಆಗಿದೆ. ಎಲ್ಲ ಕಲ್ಚರಲ್ಲಿ ಮಂಗಳೂರಿನ ಕಥೆ ಎಲ್ಲ 10 out of 10 ಸೂಪರ್. ಹೇಗಿತ್ತು ಸಿನಿಮಾ? ಹಾಂ, ಒಳ್ಳೆಯದು. ತುಂಬ ಚೆನ್ನಾಗಿ, ತುಂಬ ವೆರಿ ವೆರಿ ಸೂಪರ್. ಸೂಪರ್ ಆಗಿದೆ. ಅಮ್ಮ ಹೇಗಿತ್ತು? ಸೂಪರ್ ಆಗಿದೆ. ಸೂಪರ್. ಒಳ್ಳೆಯಿತ್ತು. ಏನು ಇಷ್ಟ ಆಯಿತು ನಿಮಗೆ? ಸಿನಿಮಾಟೋಗ್ರಫಿ ತುಂಬ ಇಷ್ಟ ಆಯಿತು. ಮತ್ತು ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಒಳ್ಳೆಯದಾಗಿದೆ. ಒಳ್ಳೆಯದಾಗಿದೆ. ಸೂಪರ್. ಹೇಗಿತ್ತು ಸಿನಿಮಾ? ಚೆನ್ನಾಗಿದೆ. ವೆರಿ ಗುಡ್. ಸೂಪರ್. ಹೇಗಿತ್ತು ಮೇಡಮ್ ಸಿನಿಮಾ? ಹೇಗಿತ್ತು? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು ನಿಮಗೆ? ರಿಷಬ್ ಶೆಟ್ಟಿ ತುಂಬ ಇಷ್ಟ. ಸೂಪರ್. ಸೂಪರ್ ಸೂಪರ್ ಚೆನ್ನಾಗಿತ್ತು. ಹೇಗಿತ್ತು ಸಿನಿಮಾ? ಸೂಪರ್. ಸೂಪರ್. ತುಂಬ ಚೆನ್ನಾಗಿದೆ. ಒಳ್ಳೆದಿತ್ತು. ಸೂಪರ್. ಒಳ್ಳೆದು. ಹೇಗಿತ್ತು ಸಿನಿಮಾ? ನೈಸ್. ಎಕ್ಸಲೆಂಟ್. ಒಳ್ಳೆದಿತ್ತು. ನೋಡಲೇಬೇಕಾದ ಸಿನಿಮಾ. ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಟೂ ಗುಡ್. ಹೇಗಿತ್ತು ಸರ್? Super. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಫುಲ್ ಹ್ಯಾಂಡೆಡ್ ಕ್ಲಾಸ್ ಮೂವಿ. ಫ್ಯಾಂಟಾಸ್ಟಿಕ್. ಸೂಪರ್. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಸೂಪರ್. ಹೇಗಿತ್ತು ಮೇಡಮ್? ಚೆನ್ನಾಗಿತ್ತು. ಹೇಗಿತ್ತು ಸರ್? ಸೂಪರ್. ಸೂಪರ್. ಹೇಗಿತ್ತು ಸಿನಿಮಾ? ಚೆನ್ನಾಗಿತ್ತು. ಚೆನ್ನಾಗಿ. ಸರ್ ಹೇಗಿತ್ತು ಸಿನಿಮಾ? ಒಳ್ಳೆಯದು. ಸೂಪರ್ ಸೂಪರ್. ಸರಿ, ಒಳ್ಳೆದು. ಹೇಗಿತ್ತು ಸರ್? ಚೆನ್ನಾಗಿತ್ತು. ಇಟ್ಟೈತಿ. ಎಂಚಾಡ ಸೂಪರ್. ಎಂಜಾಯ್ತು ವಿಚಾರ. ಸೂಪರ್. ಯಾರು ಇಷ್ಟ ಆಗಿರಿ? ರಿಷಬ್ ಶೆಟ್ಟಿನ ಆ್ಯಕ್ಟಿಂಗ್, ಅವ್ರನ್ನ ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್, ಕ್ರೇಜಿ. ಬೆಸ್ಟ್. I'll come again. ವೆರಿ ನೈಸ್. ಹೇಗಿತ್ತು ಮೇಡಮ್ ಸಿನಿಮಾ? ಚೆನ್ನಾಗಿ. ಸೂಪರ್. ಹೇಗಿತ್ತು ಸಿನಿಮಾ? ಹೇಗಿತ್ತು ಸರ್ ಸಿನಿಮಾ? ಹೇಗಿತ್ತು? ಸೂಪರ್. ಏನು ಇಷ್ಟ ಆಯಿತು ನಿಮಗೆ? ಏನು ಇಷ್ಟ ಆಯಿತು ಸ್ಪೆಷಲಿ? ನಮ್ಗೆ ದೈವದ್ದು ಎಂತ ಹೇಳಬೇಕಂತ ಆಗೋದಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ರೋಮಾಂಚನ ಆಯಿತು. ಮತ್ತೆ ಅಂದರೆ ಅವರದ್ದೇ ಆ್ಯಕ್ಟ್ ಅಂತ ಗೊತ್ತಾಗ್ತದೆ. ನಿಜ ದೈವ ಇದ್ದ ಹಾಗೆ ಆಯಿತು. ತುಂಬಾ ಖುಷಿ ಆಯಿತು. ನಮ್ಮ ಊರಲ್ಲೇ ದೈವ ನೇಮೋತ್ಸವ ಆಗ್ತದೆ, ಅದನ್ನೇ ಸೇಮ್ ನೋಡಿದಾಗೆ ಆಯಿತು. ಮತ್ತೆ ನೋಡಬೇಕು. ಖಂಡಿತ ನೋಡ್ತೇವೆ. ಮೇಡಮ್ ಹೇಗಿತ್ತು ಸಿನಿಮಾ? ಚೆನ್ನಾಗಿತ್ತು. ಏನು ಇಷ್ಟ ಆಯಿತು ಮೇಡಮ್? ಎಲ್ಲನೂ ಇಷ್ಟ ಆಯಿತು. ಎಲ್ಲ ಒಂದು ಭಾಳ ಇಷ್ಟ ಆಯಿತು.